ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದಿಸುವನಾಗಿದ್ದೇನೆ. ಅನುದಿನವೂ ಯೇಸುವಿನೊಂದಿಗೆ ಎಂಬ ಈ ಕಾರ್ಯಕ್ರಮದಲ್ಲಿ ಈ ಮುಂಜಾನೆ ಜಾವದಲ್ಲಿ ಕರ್ತನನ್ನು ಸ್ತುತಿಸಲು, ಕರ್ತನೊಂದಿಗೆ ಮಾತನಾಡಲು, ಕರ್ತನೊಂದಿಗೆ ನಮ್ಮ ದಿನವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. 2 ತಿಮೋತಿ 3ನೇ ಅಧ್ಯಾಯ 1-15 ನಾವು ನೋಡುತ್ತೇವೆ. ಅದನ್ನು ಈ ಮುಂಜಾನೆ ಜಾವದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ ದಿನಗಳು ತುಂಬ ಕಠಿಣವಾದ ದಿನಗಳಾಗಿದೆ. ಈ ದಿನಗಳು ತುಂಬ ಮೋಸಕರವಾದ ದಿನಗಳಾಗಿದೆ. ಆದ್ದರಿಂದ ನೀವು ಯೇಸುವಿನೊಂದಿಗೆ ನಮ್ಮ ದಿನವನ್ನು ಪ್ರಾರಂಭ ಮಾಡುವಾಗ, ಯೇಸುವಿನೊಂದಿಗೆ ಪ್ರಾರ್ಥನೆಯಿಂದ ನಮ್ಮ ದಿನವನ್ನು ಪ್ರಾರಂಭ ಮಾಡುವಾಗ ದೇವರು ನಮಗೆ ಎಂಥ ಮನುಷ್ಯರಿಂದ ತಪ್ಪಿಸುತ್ತಾರೆ ಎಂಬುದಾಗಿ ಇವತ್ತು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ನಾವು 2ನೇ ತಿಮೋತಿಯಲ್ಲಿ ನೋಡ್ತೇವೆ, 3ನೇ ಅಧ್ಯಾಯ 1 ನಾವು ನೋಡ್ತೇವೆ, ದೇವರು ಸ್ವಾರ್ಥ ಚಿಂತಕರಿಂದ ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ನೀವು ನಿಮ್ಮ ಮನಸ್ಸಲ್ಲಿ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿರುವ ಜಾಗದಲ್ಲಿ, ದೇವರೇ, ಸ್ವಾರ್ಥ ಮನುಷ್ಯರಿಂದ, ಸ್ವಾರ್ಥ ಚಿಂತನೆ ಮಾಡುವ ಮನುಷ್ಯರಿಂದ ನನ್ನನ್ನು ತಪ್ಪಿಸಪ್ಪ. ನಾನು ಇವತ್ತು ಎಲ್ಲೋ ಹೋಗ್ತೇನೋ ಅಲ್ಲಿ ಕರ್ತನೆ, ಅಂತಹ ಮನುಷ್ಯನು ನನ್ನನ್ನು ಭೇಟಿ ಮಾಡದ ಹಾಗೆ ನೀನು ನನ್ನನ್ನು ಕಾಪಾಡು ಎಂಬುದಾಗಿ ಕೇಳಿಕೊಳ್ಳಿ. ನಾವು ಅದರಲ್ಲೇ ನೋಡ್ತೇವೆ, 2ನೇದಾಗಿ ಹಣದಾಸೆ ಉಳ್ಳವರು. ಇವತ್ತಿನ ದಿನದಲ್ಲಿ ಬಹಳ ಕಠಿಣ ಜನ ಇದ್ದಾರೆ. ಹಣಕ್ಕೋಸ್ಕರ ಕೊಲೆ ಮಾಡುವವರಾಗಿದ್ದಾರೆ. ಹಣಕ್ಕೋಸ್ಕರ ಮನೆ, ಆಸ್ತಿ, ಇದನ್ನೆಲ್ಲ ನಾವು ಬಹಳ ಮೋಸ ಮಾಡುವಂಥ ಜನರನ್ನು ನೋಡ್ತೇವೆ. ಇವತ್ತು ನೀವು ಮನೆ ಬಿಟ್ಟು ಹೊರಗಡೆ ಹೋಗುವಾಗ, ದೇವರೇ, ನಾನು ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಕೈ ಹಾಕಕ್ಕೆ ಹೋಗ್ತಾ ಇದ್ದೇನೆ, ಇದರಲ್ಲಿ ನಾನು ಹಣದಲ್ಲಿ ಮೋಸ ಹೋಗಬಾರ್ದು, ಒಬ್ಬ ಮನುಷ್ಯನಿಂದ ನಾನು ಮೋಸ ಹೋಗಬಾರ್ದು ಎಂಬುದಾಗಿ ಕರ್ತನೊಂದಿಗೆ ನಾವು ದಿನವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರಿಯರೇ, ಎಷ್ಟೋ ಜನರು ನನಗೆ ಹೇಳ್ತಾರೆ, ಬ್ರದರ್, ನಾನೊಬ್ಬರಿಗೆ ನಂಬಿ ನಾನು ಹಣ ಹಾಕಿದೆ, ನಾನು ಈ ರೀತಿ ಮೋಸ ಹೋಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಇವತ್ತು ಕರ್ತನೊಂದಿಗೆ ನೀವು ದಿನವನ್ನು ಪ್ರಾರಂಭ ಮಾಡಿ, ದೇವರೇ, ಇಂಥ ಮನುಷ್ಯನಿಂದ ನನ್ನನ್ನು ತಪ್ಪಿಸಿರಿ ಎಂಬುದಾಗಿ, ಸ್ವಾರ್ಥ ಚಿಂತಕರಿಂದ, ಹಣದಾಸೆ ಉಳ್ಳ ಜನರಿಂದ ನನ್ನನ್ನು ತಪ್ಪಿಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿಯೇ ಈ ಕಾರ್ಯಕ್ರಮ ಅನುದಿನವೂ ಯೇಸುವಿನೊಂದಿಗೆ ಎಂಬ ಒಂದು ಕಾರ್ಯಕ್ರಮ ಯಾಕೆ ಬರ್ತಾ ಇದೆ ಗೊತ್ತಾ? ನೀವು ದೇವರೊಂದಿಗೆ ಪ್ರಾರಂಭ ಮಾಡಿರಿ, ದೇವರು ನಿಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನಾಗಿದ್ದಾನೆ. 3ನೇ ವಿಷಯವನ್ನು ನೋಡಿಕೊಳ್ಳೋಣ. ಎಷ್ಟೋ ಜನರು ಬಡಾಯಿ ಕೊಚ್ಚುವವರಾಗಿದ್ದಾರೆ. ಬಹಳ ಸುಮ್ಮನೆ ತಲೆ ಕೆಡಿಸುವಂಥ ಮಾತುಗಳನ್ನು ಮಾತಾಡುವ ಜನರಾಗಿದ್ದಾರೆ. ತಮ್ಮನ್ನು ತಾವು ಹೊಗಳಿಕೊಳ್ಳುವ ಜನರಾಗಿದ್ದಾರೆ. ದೇವರೇ, ಇವತ್ತು ಈ ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥನೆ ಮಾಡಿ ಹೊರಗಡೆ ಹೋಗ್ತಾ ಇದ್ದೇನೆ, ನಾನು ಸ್ವಾಮಿ ಸುಮ್ಮನೆ ಮಾತನಾಡುವ ಮನುಷ್ಯನ ಜೊತೆ ಬೆರೆಯಬಾರದು ಎಂಬುದಾಗಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಒಂದೊಂದು ಮಾತಿಗೂ ನಾವು ಅಲ್ಲಿ ಉತ್ತರ ಕೊಡಬೇಕಾಗಿದೆ ಎಂಬುದಾಗಿ. ಹಾಗಾಗಿ ಈ 3ನೇ ವಿಷಯ, ದೇವರೇ ಸ್ವಾಮಿ, ಸುಮ್ಮನೆ ಮಾತನಾಡುವ ಮನುಷ್ಯನಿಂದ ತಪ್ಪಿಸು ಎಂಬುದಾಗಿ ಕೇಳ್ರಿ ಬೆಳಗಿನ ಜಾವದಲ್ಲಿ. 4ನೇದಾಗಿ ನಾವು ನೋಡ್ತೇವೆ, ಅಹಂಕಾರಿಗಳು ತಮ್ಮನ್ನು ತಾವು ಹೊಗಳಿಕೊಳ್ಳುವ ಜನರಿಂದ ದೂರ ಇರುವಂತೆ ಸಹಾಯ ಮಾಡು ಎಂಬುದಾಗಿ ಕೇಳಿರಿ. ಯಾಕೆಂದರೆ ಈ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅಯ್ಯೋ, ಅಹಂಕಾರದಿಂದ ಎಷ್ಟೋ ಜನರು ನಾವು ನೋಡ್ತೀವಲ್ಲ, ಲೂಸಿಫರನ ಹೃದಯದಲ್ಲಿ ಅಹಂಕಾರ ಬಂದ ತಕ್ಷಣ ಇವತ್ತಿನ ದಿನದಲ್ಲಿ ಇಷ್ಟೆಲ್ಲ ಈ ಕೆಟ್ಟ ಕಾರ್ಯಗಳಿಗೆಲ್ಲ ಲೂಸಿಫರ್ ಏನು ಮಾಡ್ತಾ ಇದ್ದಾನೆ? ಎಲ್ಲ ಕೆಟ್ಟ ಕಾರ್ಯಗಳಲ್ಲಿ ಉಪಯೋಗ ಮಾಡಿಕೊಳ್ಳುತ್ತಿದ್ದಾನೆ. ಹಾಗಾಗಿ ದೇವರೇ ಸ್ವಾಮಿ, ಸ್ವಾರ್ಥ ಚಿಂತಕರಿಂದ, ಹಣದಾಸೆ ಉಳ್ಳವರಿಂದ, ಬಡಾಯಿ ಕೊಚ್ಚಿಕೊಳ್ಳುವವರಿಂದ, ಅಹಂಕಾರಿಗಳಿಂದ ತಪ್ಪಿಸಿ ಎಂಬುದಾಗಿ ನೀವು ಮನೆಯಿಂದ ಹೊರಗಡೆ ಹೋಗಿ ಕರ್ತನೊಂದಿಗೆ ನಿಮ್ಮ ಸಮಯವನ್ನು ಕಳೆಯಿರಿ. ಹಾಗಾಗಿ ನಾವು ನೋಡ್ತೇವೆ, ತಂದೆ ತಾಯಿಗಳಿಗೆ ಅವಿಧಿಯರಾಗುವ ಮಕ್ಕಳನ್ನು ನೋಡ್ತೇವೆ. ನನ್ನ ಸೇವಾ ಜೀವಿತದಲ್ಲಿ ನಾನು ಒಂದು ಸಾಕ್ಷಿಯನ್ನು ಕೇಳಿದೆ. ನನ್ನ ಮಗನನ್ನು ಪ್ರೀತಿಯಿಂದ ಸಾಕಿದೆ, ಸಲಹಿದೆ, ಹೊತ್ತೊತ್ತು ಊಟ ಕೊಟ್ಟೆ, ಏನು ಕೊರತೆ ಇಲ್ದಂಗೆ ನೋಡಿಕೊಂಡೆ. ಆದರೆ ತನ್ನ ಮದುವೆ ಆದ ಮೇಲೆ ನಮ್ಮನ್ನು ಬೀದಿ ಪಾಲ್ ಮಾಡಾಗಿ ಹೋಗಿದ್ದಾನೆ ಎಂಬುದಾಗಿ ಒಂದು ಅಮ್ಮ ಅಳೋದನ್ನು ನಾನು ಕೇಳಿದೆ. ಅದಕ್ಕೆ ದೇವರೇ, ನನ್ನನ್ನು ಎಂಥ ವ್ಯಕ್ತಿಯೊಂದಿಗೆ ಬೇರಿಸಪ್ಪ, ತಂದೆ ತಾಯಿಗಳನ್ನು ಸನ್ಮಾನಿಸುವ ವ್ಯಕ್ತಿಯೊಂದಿಗೆ, ದೊಡ್ಡವರನ್ನು ಗೌರವಿಸುವ ವ್ಯಕ್ತಿಯೊಂದಿಗೆ, ಸಭಾಪಾಲಕರನ್ನು ಗೌರವಿಸುವಂಥ ವ್ಯಕ್ತಿಯೊಂದಿಗೆ ನನ್ನನ್ನು ಬೆರೆಸು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಅದಕ್ಕಾಗಿ ಈ ಕಾರ್ಯಕ್ರಮ ನಿಮಗಾಗಿ ಬರ್ತಾ ಇದೆ ಪ್ರಿಯರೇ. ಮತ್ತು ಉಪಕಾರವನ್ನು ನೆನೆಸದವರು ನೋಡಿ, ಎಷ್ಟೋ ಉಪಕಾರಗಳು ಮಾಡಿರ್ತಾರೆ, ಆದರೆ ನಿಮ್ಮ ಜೀವಿತದಲ್ಲಿ ಎಷ್ಟೋ ಆಗಿದೆಯಲ್ಲ,
ಒಬ್ಬರಿಗೆ ನೀರು ಕೊಟ್ರಿ, ಊಟ ಕೊಟ್ರಿ, ಅವನ ಜೀವನಕ್ಕೆ ಸಹಾಯ ಮಾಡಿದ್ರಿ, ಅವರೇ ನಿಮ್ಮ ಬಗ್ಗೆ ಮಾತಾಡೋದು, ಅವರೇ ನಿಮಗೆ ತಿರುಗಿ ಬೀಳೋರು. ಆ ರೀತಿ ಆಗಿದೆ. ನನ್ನ ಜೀವಿತದಲ್ಲಿ ಎಷ್ಟು ನೋಡಿದ್ದೀನಿ. ಅದಕ್ಕಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕರ್ತನೊಂದಿಗೆ ಪ್ರಾರಂಭ ಮಾಡುವಾಗ, ದೇವರೇ ಉಪಕಾರವನ್ನು ನೆನೆಸುವ ಜನರೊಂದಿಗೆ ನನ್ನನ್ನು ಬೆರೆಸು ದೇವರೇ, ಉಪಕಾರವನ್ನು ನೆನೆಸದೇ ಇರುವ ಜನರೊಂದಿಗೆ ಬೇಡ ಎಂಬುದಾಗಿ ಪ್ರಾರ್ಥನೆ ಮಾಡಿ. ನಾವೇನು ಮಾಡ್ತೇವೆ, ಮೊದಲು ದೇವರಿಗೆ ಆದ್ಯತೆ ಕೊಡದೆ ನಾವೇ ನಮ್ಮ ಸ್ವಂತ ಬುದ್ಧಿಯಿಂದ ಮಾಡುವಾಗ ನಾವು ಈ ರೀತಿಯಾದಂತಹ ಜನರೊಂದಿಗೆ ಬೆರೆಯುವವರಾಗಿದ್ದೇವೆ. ನಾವು ನೋಡ್ತೇವೆ. ಅದೇ ರೀತಿಯಾಗಿ ಮಮತೆ ಇಲ್ಲದಂತಹ ಜನರು ಈ ಬೆಂಗಳೂರು ಭಾಗದಲ್ಲಾಗಲಿ, ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಾಗಲಿ, ಈ ನಮ್ಮ ದೇಶದಲ್ಲಿ ಎಷ್ಟೋ ನೋಡ್ತೇವೆ. ನಾನು ಒಂದು ದಿನ ಪ್ರಯಾಣ ಮಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಅವನು ಏನು ತಪ್ಪು ಮಾಡಿಲ್ಲ, ಆದರೆ ಸ್ವಲ್ಪ ಮುಂದುಗಡೆ ಬಂದು ಕೂತಿರೋ ಕಾರಣದಿಂದ ಒಬ್ಬನು ಸುಮ್ಮನೆ ಹೊಡಿತಾ ಇದ್ದಾನೆ. ಮಮತೆನೇ ಇಲ್ಲ, ರಕ್ತ ಸೋರ್ತಾ ಇದೆ, ಆದರೆ ಹೊಡಿತಾನೇ ಇದ್ದಾರೆ. ಹಾಗಾಗಿ ದೇವರೇ, ಇವತ್ತು ಸ್ವಾಮಿ ನನ್ನ ಮೇಲೆ ನಿನ್ನ ಮಮತೆ ಇರಲಿ. ನಾನು ಪ್ರಯಾಣದಲ್ಲಿ ಹೋಗುವಾಗ, ಬಸ್ಸಲ್ಲಿ ಕುತ್ಕೊಳ್ಳುವಾಗ ಯಾವ ವ್ಯಕ್ತಿಯು ಸ್ವಾಮಿ ಮಮತೆ ಇಲ್ಲದವರೊಂದಿಗೆ ನಾನು ಬೆರೆಯದಂತೆ ನನ್ನನ್ನು ನಡೆಸು ಎಂಬುದಾಗಿ ಕೇಳಿಕೊಳ್ಳಿ. ನಾನು ಕೆಲವು ವಿಷಯಗಳು ನಿಮ್ಮೊಂದಿಗೆ ಮಾತನಾಡಿದ್ದೇನೆ. ದೇವರೇ, ಸ್ವಾರ್ಥ ಚಿಂತಕರಿಂದ, ಹಣದಾಸೆ ಉಳ್ಳವರಿಂದ, ಬಡಾಯಿ ಕೊಚ್ಚಿಕೊಳ್ಳುವವರಿಂದ, ಅಹಂಕಾರಿಗಳಿಂದ, ದೂಷಕರಿಂದ, ತಂದೆ ತಾಯಿಗಳಿಗೆ ಸನ್ಮಾನಿಸದವರಿಂದ, ಉಪಕಾರಗಳನ್ನು ನೆನೆಸದೇ ಇರುವವರಿಂದ, ಮಮತೆ ಇಲ್ಲದವರಿಂದ ನಮ್ಮನ್ನು ಈ ದಿನ ಸಮಾಧಾನವಾಗಿ ನಡೆಸು ಎಂಬುದಾಗಿ ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಈ ದಿನವನ್ನು ಪ್ರಾರಂಭ ಮಾಡಿದಂಥ ನಿನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ಕೈಯಲ್ಲಿ ಕೊಡುತ್ತೇವೆ ಸ್ವಾಮಿ. ಎಲ್ಲ ಸ್ವಾಮಿ ಬಿಸ್ನೆಸ್ಸಲ್ಲಿ ಮೋಸ ಹೋಗದೆ, ಕರ್ತನೆ ಪ್ರಯಾಣದಲ್ಲಿ ಮೋಸ ಹೋಗದೆ, ಸುರಕ್ಷಿತವಾಗಿ ಸಮಾಧಾನವಾಗಿ ಹಿಂತಿರುಗಿ ಮನೆಗೆ ಬರುವಂತೆ ಈ ಮಕ್ಕಳನ್ನು ಕಾಪಾಡಿ ದೇವರೇ. ಯಾರೆಲ್ಲ ಕೇಳ್ತಾ ಇದ್ದಾರೋ ಈ ಸ್ವಾಮಿ ಈ ದಿನವನ್ನು ನಿಮ್ಮೊಂದಿಗೆ ಪ್ರಾರಂಭ ಮಾಡಿದ ಈ ಮಕ್ಕಳನ್ನು ಆಶೀರ್ವದಿಸಿರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ತಂದೆ. ಆಮೇನ್.